ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮಂಗಳೂರಿನ ರಾಜೇಶ್ ಎಂಬುವರು ತನ್ನ ಕರ್ತವ್ಯದಲ್ಲಿರುವಾಗ 2018ರಲ್ಲಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದು, ಈ ಹಿನ್ನೆಲೆಯಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ್ ಕಾಮತ್ ಮೃತನ ಕುಟುಂಬಕ್ಕೆ ಪರಿಹಾರಧನವಾಗಿ 5 ಲಕ್ಷ ರೂಪಾಯಿಯ ಚೆಕ್ ಅನ್ನು ಹಸ್ತಾಂತರಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಮಂಗಳೂರು ಘಟಕದ ಗೃಹರಕ್ಷಕ ರಾಜೇಶ್ ತನ್ನ ಕರ್ತವ್ಯದಲ್ಲಿರುವಾಗ 2018ರಲ್ಲಿ ನಂತೂರಿನ ಬಳಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದರು. ಮೃತನ ಕುಟುಂಬಕ್ಕೆ ಪರಿಹಾರಧನವನ್ನು ಸರ್ಕಾರದಿಂದ ತರಿಸಿಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ತನ್ನ ಮಾತಿನಂತೆ ಇಂದು ಮೃತನ ಕುಟುಂಬಕ್ಕೆ ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ 5 ಲಕ್ಷ ರೂಪಾಯಿ ಚೆಕ್ ಅನ್ನು ಹಸ್ತಾಂತರಿಸಿದರು. ಯಾದಸ್ಗ ಮಸ್ಸರ್ಗ್ಲ ಅಕ್ಲ ಅಭಿನಂತಿನ ಡಿಪಾರ್ಟ್ಮೆಂಟ್ಗುಲ ಎನ್ನ ಧನ್ಯವಾದಗಳು. 5 ಲಕ್ಷ ದೆಪ್ಪದು ಕೊರಿ ರವು ಇಲಾಖೆದ ಅಭಿನಂತಿನಲ್ತು ಅವರಿಗೆ ಮಸ್ತ್ ನಮಸ್ಕಾರ. ಬಳಿಕ ಮಾತನಾಡಿದ ಅವರು, ಚುನಾವಣೆಯ ಸಂದರ್ಭದಲ್ಲಿ ನಾನು ರಾಜೇಶ್ ತಾಯಿಗೆ ಮಾತು ಕೊಟ್ಟಿದ್ದೆ, ನಿಮಗೆ ಪರಿಹಾರ ಧನವನ್ನು ಒದಗಿಸುತ್ತೇನೆಂದು. ಅದರಂತೆ ನಾನು ಅನೇಕ ಬಾರಿ ಸರ್ಕಾರ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದು ಇಂದು 5 ಲಕ್ಷ ರೂಪಾಯಿ ಹಣವನ್ನು ಒದಗಿಸಿದ್ದೇನೆ. ಇದು ನನಗೆ ಕೊಟ್ಟ ಮಾತನ್ನ ಉಳಿಸಿಕೊಂಡ ತೃಪ್ತಿ ತಂದಿದೆ ಎಂದು ಹೇಳಿದರು. ಮೃತಪಟ್ಟಂಥ ವ್ಯಕ್ತಿಗೆ ಸರ್ಕಾರದಿಂದ ಪರಿಹಾರ ಧನ ಒದಗಿಸಿಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಗೃಹರಕ್ಷಕ ದಳದ ಜಿಲ್ಲೆಯ ಕಮಾಂಡೆಂಟ್ ಮತ್ತು ಸಂಪೂರ್ಣ ಅವರ ತಂಡ ಸರ್ಕಾರಕ್ಕೆ ಪ್ರಸ್ತಾವನೆ ಮತ್ತು ಮನವಿಯನ್ನು ಸಲ್ಲಿಸಲಾಗಿತ್ತು. ತದನಂತರ ಅದು ಗೃಹರಕ್ಷಕ ದಳದಿಂದ ಅವನು ಸೇವೆಯನ್ನು ಸಲ್ಲಿಸುತ್ತಿರುವಂಥದ್ದು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಅವನು ಸೇವೆಯನ್ನು ಸಲ್ಲಿಸಿದ್ದ ರಾಜೇಶ್. ಹಾಗಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ನ ಆ ಒಂದು 5 ಲಕ್ಷ ರೂಪಾಯಿ ದೊರಕಿಸಿಕೊಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಗೃಹರಕ್ಷಕ ದಳದ ರಾಜ್ಯ ಸರ್ಕಾರದಿಂದ, ಅದೇ ರೀತಿಯಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಅಬಕಾರಿ ಆಯುಕ್ತರು ಮತ್ತು ಅಬಕಾರಿ ಸಚಿವರ ಸಹಕಾರವನ್ನು ಪಡ್ಕೊಂಡು 5 ಲಕ್ಷ ರೂಪಾಯಿಯನ್ನು ಅವರಿಗೆ ದೊರಕಿಸಿಕೊಡುವಂಥ ದೃಷ್ಟಿಯಲ್ಲಿ ನಾವು ಸಂಪೂರ್ಣವಾಗಿ ಪ್ರಯತ್ನವನ್ನು ಮಾಡಿ ನಮ್ಮ ಸರ್ಕಾರ, ನಮ್ಮ ಗೃಹರಕ್ಷಕ ದಳ, ಅದೇ ರೀತಿ ನಾವೆಲ್ಲರೂ ಸಹಕಾರವನ್ನು ಕೊಟ್ಟು ಅವರಿಗೆ 5 ಲಕ್ಷ ರೂಪಾಯಿ ಅವರ ತಾಯಿ, ರಾಜೇಶ್ ಅವರ ತಾಯಿ, ಅವರು ಈಗಾಗಲೇ ಮೃತಪಟ್ಟಾಗ ಅವರಿಗೆ ಮದುವೆ ಆಗದ ಇರುವಂಥ ಸಂದರ್ಭದಲ್ಲಿ ಅವರ ನಾಮಿನಿಯಾಗಿ ಅವರ ತಾಯಿಗೆ 5 ಲಕ್ಷ ರೂಪಾಯಿ ಅವರ ಅಕೌಂಟಿಗೆ ಸರ್ಕಾರದ ವತಿಯಿಂದ ಬರುವ ಹಾಗೆ ಮಾಡಿದೆ. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಹೋಮ್ ಗಾರ್ಡ್ಸ್ ಕಮಾಂಡೆಂಟ್ ಡಾಕ್ಟರ್ ಮುಳಿ ಮೋಹನ್ ಚುಂಟಾರ್ ಅವರು ಮಾತನಾಡಿ, ಗೃಹರಕ್ಷಕ ರಾಜೇಶ್ ತನ್ನ ಕರ್ತವ್ಯದಲ್ಲಿರುವಾಗ ಮೃತಪಟ್ಟಿದ್ದಾರೆ. ಶಾಸಕರಾದ ವೇದವ್ಯಾಸ್ ಕಾಮತ್ ರವರು ಬಹಳ ಮುತುವರ್ಜಿ ವಹಿಸಿ ಮೃತನ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಯ ಪರಿಹಾರ ಧನವನ್ನು ನೀಡಿದ್ದಾರೆ. ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು. ಅವರು ಕರ್ತವ್ಯದ ಸಮಯದಲ್ಲಿ ಅಪಮೃತ್ಯು ಹೊಂದಿರುವ ಕಾರಣದಿಂದ ಸರ್ಕಾರದಿಂದ ಸಿಗಬೇಕಾದಂತಹ ಪರಿಹಾರವನ್ನು ನಮ್ಮ ಮಾನ್ಯ ಶಾಸಕರಾದ ಶ್ರೀ ವೇದವ್ಯಾಸ್ ಕಾಮತ್ ಸರ್ ಅವರು ಬಹಳ ಮುತುವರ್ಜಿ ವಹಿಸಿ ಬಹಳ ಕಷ್ಟಪಟ್ಟು ಸರ್ಕಾರದಿಂದ ದೊರಕಬೇಕಾದಂತಹ 5 ಲಕ್ಷ ರೂಪಾಯಿಯನ್ನು ಸಿಗುವಂತೆ ಬಹಳ ಸಹಾಯ ಮಾಡಿರುತ್ತಾರೆ. ಹಾಗೆಯೇ ಅವರ ತಾಯಿ, ವಯಸ್ಸಾದಂಥ ತಾಯಿ, ಅವರ ತಂಗಿ ಅವರಿಗೂ ಸಹ ನೈತಿಕ ಬೆಂಬಲವನ್ನು ನೀಡಿ ಸಾಂತ್ವನವನ್ನು ಹೇಳಿ ನಮ್ಮ ಇಲಾಖೆಯಿಂದ ಬೇಕಾದಂತಹ ಎಲ್ಲ ದಾಖಲೆಗಳನ್ನು ನೀಡಿದ ಬಳಿಕ ಅಬಕಾರಿ ಇಲಾಖೆ, ಅಬಕಾರಿ ಕಮಿಷನರ್, ಅಬಕಾರಿ ಮಿನಿಸ್ಟರ್ ಎಲ್ಲರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಲಕಾಲಕ್ಕೆ ಅವರಿಗೆ ಬೇಕಾದ ದಾಖಲೆಗಳಲ್ಲಿ ನೀಡಿ ಒತ್ತಡ ಹೇರಿ ಆ ತಾಯಿಗೆ, ಆ ರಾಜೇಶ್ ಅವರ ತಾಯಿಗೆ ಸಿಗಬೇಕಾದಂತಹ ಪರಿಹಾರದ ಮೊತ್ತ 5 ಲಕ್ಷ ರೂಪಾಯಿಯನ್ನು ಸಿಗುವಂತೆ ಮಾಡಿ ಇವತ್ತು ಆ ಹಣದ ಆರ್ಡರನ್ನು, ಆದೇಶ ಪತ್ರವನ್ನು ಹಸ್ತಾಂತರ ಮಾಡಿರುತ್ತಾರೆ. ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗೃಹರಕ್ಷಕರ ಪರವಾಗಿ, ಗೃಹರಕ್ಷಕ ಇಲಾಖೆಯ ಪರವಾಗಿ ನಾನು ಶಾಸಕರಿಗೆ ಧನ್ಯವಾದ ಅರ್ಪಿಸ್ತೇನೆ. ಈ ಸಂದರ್ಭ ಸ್ಥಳೀಯ ಪಾಲಿಕೆಯ ಸದಸ್ಯರಾದ ಶಕೀಲಾ ಕಾವಾ, ಗೃಹರಕ್ಷಕ ಸಿಬ್ಬಂದಿಗಳು ಮತ್ತು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್, ಮಂಗಳೂರು.